ಎಲ್ರಿಗೂ ನಮಸ್ಕಾರ. ಎಲ್ಲರೂ ಸ್ವಾಗತ ಕೋರುತ್ತಾ ಈ ಕೋಕನಾಡು ಲೋಕನಾಥೇಶ್ವರ ಗುಡಿಗೆ ವಂದಿಸುತ್ತಾ ಕೋಕನಾಡು ಲೋಕನಾಥೇಶ್ವರ ದೇವಸ್ಥಾನದ ಕಾರ್ಯಕ್ರಮಗಳು ಒಟ್ಟು 31ರಿಂದ 8ನೇ ತಾರೀಕಿನವರೆಗೆ 5 ದಿನ 8ನೇ ತಾರೀಕಿನವರೆಗೆ ನಡೆಯಲಿದೆ. 31/3/26ರಿಂದ 4/4/26ರವರೆಗೆ ಕಾರ್ಯಕ್ರಮ ವಿಜೃಂಭಣೆಯಿಂದ ಜಾತ್ರೋತ್ಸವ ನಡೀಲಿಕ್ಕಿದೆ. ಇದರಲ್ಲಿ ಮೊದಲನೇ ದಿನ ಬೆಳಿಗ್ಗೆ 6 ಗಂಟೆಗೆ ಪುಣ್ಯನದಿ ನೇತ್ರಾವತಿ ಮಹೇಂದ್ರಣ್ಣಾಯ ಜಪಗುಂಡಿಯಿಂದ ತೀರ್ಥವನ್ನು ತರುವುದು ಹಾಗೂ 6:15ಕ್ಕೆ ಸ್ವಸ್ತಿ ಪುಣ್ಯ ಗಣಯಾಗ ನವಕ ಪ್ರದಾನ ಮಾಡುವಂಥದ್ದು. ನಂತರ ಬೆಳಿಗ್ಗೆ 7:15ಕ್ಕೆ ಸತ್ಯನಾಪುರ ಅರಮನೆಯಿಂದ ಹೂ ಹಿಂಗಾರ ತರುವಂತಹ ಒಂದು ಕಾರ್ಯಕ್ರಮ ಹಾಗೂ 10 ಗಂಟೆಗೆ ಕೊರೆಕಾಣಿಕೆ ಸಮರ್ಪಣೆ ಗುರಿಪಲ್ಲ, ಕೊಡೆಕಲ್ಲು, ನಿಡಿಗಲ್ಲು, ಉಜಿರೆ, ಬರಾಯ, ಕನ್ಯಾಡಿ ಗ್ರಾಮಸ್ಥರಿಂದ ಹಾಗೂ ಧ್ವಜಾರೋಹಣ ಶ್ರೀದೇವರ ಬಲಿ ಮಹಾಪೂಜೆ 11 ಗಂಟೆಗೆ ನಡೀಲಿಕ್ಕಿದೆ. ಹಾಗೂ ಮಧ್ಯಾಹ್ನ 1 ಗಂಟೆಗೆ ಪಲ್ಲಪೂಜೆ, ಸಾರ್ವಜನಿಕ ಅನ್ನ ಸಂತರ್ಪಣೆ ಹಾಗೂ ಸಂಜೆ 5 ಗಂಟೆಗೆ ಭಜನೆ ಶ್ರೀ ಗುರು ರಾಘವೇಂದ್ರ ಭಜನಾ ಮಂಡಳಿ ಜಯನಗರ ಗುರಿಪಲ್ಲ ಇವರಿಂದ ಹಾಗೂ ರಾತ್ರಿ 7:30ಕ್ಕೆ ದೇವರ ಉತ್ಸವ ದೀಪಾರಾಧನೆ ನಡೀಲಿಕ್ಕಿದೆ. ಹಾಗೂ ರಾತ್ರಿ 8:30ಕ್ಕೆ ಭೂತರಾಜ ಮಹಿಷಿಂತಾಯ ಮೂರ್ತಿಲ್ಲಾಯ ದೇವಗಳ ನೇಮೋತ್ಸವವು ಅವತ್ತು ನಡೀಲಿಕ್ಕಿದೆ. 31ನೇ ತಾರೀಕು ಇಷ್ಟು ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ನಡೀಲಿಕ್ಕಿದೆ. ತದನಂತರ ಮರುದಿನ ದಿನಾಂಕ 1/4/26 ಬುಧವಾರ ಬೆಳಿಗ್ಗೆ 6:00ರಿಂದ ಗಣಹೋಮ ಬೆಳಿಗ್ಗೆ 6:00ರಿಂದ ಸ್ಟಾರ್ಟ್ ಆಗುತ್ತೆ. ಬೆಳಿಗ್ಗೆ 7:00ರಿಂದ ಶತರುದ್ರಾಭಿಷೇಕ ಕಾರ್ಯಕ್ರಮ ನಡೀಲಿಕ್ಕಿದೆ. ಬೆಳಿಗ್ಗೆ 8:00ರಿಂದ ದೇವರ ಉತ್ಸವ ಪ್ರಾರಂಭವಾಗುತ್ತೆ. ಆನಂತರ ಬೆಳಿಗ್ಗೆ 11 ಗಂಟೆಗೆ ನಾಗದೇವರ ಸನ್ನಿಧಿಯಲ್ಲಿ ನಾಗತಂಬಿಲ ಸೇವೆ ನಡೀಲಿಕ್ಕಿದೆ. ಹಾಗೂ ಮಹಾಪೂಜೆ 12:30ಕ್ಕೆ ನಡೀಲಿಕ್ಕಿದೆ. ಹಾಗೂ ಪಲ್ಲಪೂಜೆ ಸಾರ್ವಜನಿಕ ಅನ್ನ ಸಂತರ್ಪಣೆ 1 ಗಂಟೆಗೆ ನಡೀಲಿಕ್ಕಿದೆ. ಹಾಗೂ ಸಂಜೆ 4:30ಕ್ಕೆ ಭಜನೆ ಶ್ರೀ ಓಂಕಾರೇಶ್ವರ ಭಜನಾ ಮಂಡಳಿ ಪಜಿರಡ್ಕ ಇವರಿಂದ ಯಶಸ್ವಿಯಾಗಿ ನಡೀಲಿಕ್ಕಿದೆ. ಹಾಗೂ ಸಂಜೆ 5ರಿಂದ ಭಂಡಾರ ಬರುವಂಥದ್ದು ಒಂದು ಕಾರ್ಯಕ್ರಮ ಇದೆ ವಿಜೃಂಭಣೆಯಿಂದ. ಹಾಗೂ ಸಂಜೆ 6 ಗಂಟೆಗೆ ಸಾಂಸ್ಕೃತಿಕ ವೈವಿಧ್ಯ ಪರ ಊರ ವಿದ್ಯಾರ್ಥಿಗಳಿಂದ ನಡೀಲಿಕ್ಕಿದೆ. ಹಾಗೂ ಸಂಜೆ 6ರಿಂದ ಕುಮಾರ ದರ್ಶನ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿಕ್ಕಿದೆ. ಹಾಗೂ ರಾತ್ರಿ 7:00ರಿಂದ ದೇವರ ಉತ್ಸವ ವಸಂತಕಟ್ಟೆ ಪೂಜೆ ಹಾಗೂ ಹಬ್ಬಗ ದಾರಗ ಚೆನ್ನೆಮನೆ ಆಟ. ಆನಂತರ ಸಾರ್ವಜನಿಕ ಅನ್ನ ಸಂತರ್ಪಣೆ 8:30ಕ್ಕೆ ನಡೀಲಿಕ್ಕಿದೆ. ರಾತ್ರಿ 9ರಿಂದ ಮೂಲ ಮಹಿಂತಾಯ ನೇಮ ಹಾಗೂ 10ಕ್ಕೆ ರಕ್ತೇಶ್ವರಿ ನೇಮ ಕಾರ್ಯಕ್ರಮ ನಡೀಲಿಕ್ಕಿದೆ. ಹಾಗೂ ರಾತ್ರಿ 12ರಿಂದ ಪ್ರಧಾನ ದೈವ ಸೇಮಕ್ಕಲ್ಲ ಪಂಜುರ್ಲಿ ನೇಮೋತ್ಸವ ಹಾಗೂ ರಾತ್ರಿ 11 ಗಂಟೆಯಿಂದ ಕುಮಾರ ಪಂಜುರ್ಲಿ ದೈವ ಭೇಟಿ ಪ್ರಸಾದ ವಿತರಣೆ ಇದೆಲ್ಲ ಕಾರ್ಯಕ್ರಮಗಳು 2ನೇ ದಿನ ನಡೀಲಿಕ್ಕಿದೆ. ಹಾಗೂ ತದನಂತರ 3ನೇ ದಿನ 2/4/26 ಗುರುವಾರ ಬೆಳಿಗ್ಗೆ 6ರಿಂದ ಗಣಹೋಮ ರುದ್ರಾಭಿಷೇಕ ಮಹಾಪೂಜೆ ಬೆಳಿಗ್ಗೆ 7:30ರಿಂದ ಬ್ರಹ್ಮರ ಸನ್ನಿಧಿಯಲ್ಲಿ ಪ್ರಾಯಶ್ಚಿತ್ತ ಪುಣ್ಯಾಹ ಸ್ಥಳ ಶುದ್ಧಿ ಕಳತತ್ವ ಹೋಮ ಸರ್ವ ಪ್ರಾಯಶ್ಚಿತ್ತ ಬೆಳಿಗ್ಗೆ 11:00ರಿಂದ ವೇದಮೂರ್ತಿ ನಾಗಪತಿ ಮತ್ತು ಶ್ರೀ ಸುಬ್ರಹ್ಮಣ್ಯ ಮಧ್ಯಸ್ಥ ಇತರ ನೇತೃತ್ವದಲ್ಲಿ ಆಶ್ಲೇಷ ಬಲಿ ಶ್ರೀ ನಾಗದರ್ಶನ ಸೇವೆ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೀಲಿಕ್ಕಿದೆ. ಮಧ್ಯಾಹ್ನ 12ರಿಂದ ದೇವರ ಉತ್ಸವ ಶ್ರೀ ನಾಗದೇವರ ಶ್ರೀ ಲೋಕನಾಥೇಶ್ವರ ದೇವರ ಭೇಟಿ ಹಾಗೂ ಮಧ್ಯಾಹ್ನ 12:30ರಿಂದ ಮಹಾಪೂಜೆ ಪಲ್ಲಪೂಜೆ ಸಾರ್ವಜನಿಕ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೀಲಿಕ್ಕಿದೆ. ಹಾಗೂ ಸಂಜೆ 3:50ಕ್ಕೆ ಭಜನೆ ಛತ್ರಪತಿ ಶಿವಾಜಿ ಕುಣಿತ ಭಜನಾ ಮಂಡಳಿ ಉಜಿರೆ ಶ್ರೀ ಗುರು ರಾಘವೇಂದ್ರ ಭಜನಾ ಮಂಡಳಿ ಜಯನಗರ ಗುರಿಪಲ್ಲ ಇವರಿಂದ ನಡೀಲಿಕ್ಕಿದೆ. ಸಂಜೆ 6:00ರಿಂದ ರಸಮಂಜರಿ ಸ್ವಾತಿ ಮೆಲೋಡಿಯಸ್ ಕಾರ್ಯಾನ ಇವರಿಂದ ನಡೀಲಿಕ್ಕಿದೆ. ರಾತ್ರಿ 7:00ಕ್ಕೆ ಧಾರ್ಮಿಕ ಸಭೆ ಹಾಗೂ ರಾತ್ರಿ 7:30ಕ್ಕೆ ಕುಮಾರ ದರ್ಶನ ದೇವರ ಉತ್ಸವ ಕಟ್ಟೆಪೂಜೆ ವಾರ್ಷಿಕ ನಡ್ವಾಲ್ ಸಿರಿ ಜಾತ್ರೆ ನಡೀಲಿಕ್ಕಿದೆ. ರಾತ್ರಿ 8:30ರಿಂದ ಸಾರ್ವಜನಿಕ ಅನ್ನ ಸಂತರ್ಪಣೆ 3ನೇ ದಿನದ ಕಾರ್ಯಕ್ರಮ ನಡೀಲಿಕ್ಕಿದೆ. ಆನಂತರ 10 ಗಂಟೆಗೆ
ಚೈತನ್ಯ ಕಲಾವಿದರ ಬೈಲೂರು ಇವರಿಂದ ತುಳು ಹಾಸ್ಯಮಯ ನಾಟಕ ರಾಘು ಮಾಸ್ಟ್ರು ಅಂತೇಳಿ ಒಂದು ತುಳು ಹಾಸ್ಯಮಯ ನಾಟಕ ಕಾರ್ಯಕ್ರಮ ನಡೀಲಿಕ್ಕಿದೆ. ತದನಂತರ ಮೂರನೇ ದಿನ ಆಯಿತು. 4ನೇ ದಿನ 3/4/26 ಶುಕ್ರವಾರ ಬೆಳಿಗ್ಗೆ 6ರಿಂದ ಗಣಹೋಮ, ರುದ್ರಾಭಿಷೇಕ, ದೇವರ ಬಲಿ, ಮಹಾಪೂಜೆ ಇದೆಲ್ಲ ಕಾರ್ಯಕ್ರಮಗಳು ನಡೀಲಿಕ್ಕಿದೆ. ಹಾಗೂ ರಾತ್ರಿ ಗಂಟೆ 7:30ರಿಂದ ರಂಗಪೂಜೆ, ಶ್ರೀ ಭೂತಬಲಿ, ಶಯನೋತ್ಸವ ಈ ಕಾರ್ಯಕ್ರಮಗಳು ನಡೀಲಿಕ್ಕಿದೆ. ದಿನಾಂಕ 4/4/26 5ನೇ ದಿನ ಬೆಳಿಗ್ಗೆ 8ರಿಂದ ಕವಾಟೋದ್ಘಾಟನೆ, ಶ್ರೀ ದೇವರ ಬಲಿ, ಗ್ರಾಮದೈವ ಬಿಳಿಚಾಮುಂಡಿ ದೈವದ ನೇಮ, ಅವಭೃತ ಸ್ನಾನ, ಕಟ್ಟೆಪೂಜೆ, ದರ್ಶನ ಬಲಿ, ಬಟ್ಟಲು ಕಾಣಿಕೆ, ಪ್ರಸಾದ ವಿತರಣೆ, ಧ್ವಜಾರೋಹಣ ನಡೀಲಿಕ್ಕಿದೆ. ಮಧ್ಯಾಹ್ನ 12:30ಕ್ಕೆ ಮಹಾಪೂಜೆ, ಪಲ್ಲಪೂಜೆ ಹಾಗೂ ಸಾರ್ವಜನಿಕರ ಅನ್ನಸಂತರ್ಪಣ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೀಲಿಕ್ಕಿದೆ. ಈ ಲೋಕನಾಡು ಕ್ಷೇತ್ರ ಅನ್ನುವಂಥದ್ದು ನಮ್ಮ ತಾಲೂಕಿಗೆ ಅಲ್ಲ, ಇಡೀ ನಮ್ಮ ಸಮಸ್ತ ಜನರಿಗೆ, ಇಡೀ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟ ವಿಚಾರ. ರಾಜ್ಯದ ಹಲವು ಭಾಗಗಳಿಂದ ಚಿಕ್ಕಮಗಳೂರು, ಹಾಸನ, ಹಾಗೆ ಸಕಲೇಶಪುರ, ಮೂಡಿಗೆರೆ, ಕೊಡಗು ಮತ್ತು ಮಂಗಳೂರು, ಈ ಕಡೆ ದಕ್ಷಿಣ ಕನ್ನಡ, ಉಡುಪಿ ಎಲ್ಲ ಕಡೆಯಿಂದ ಈ ಕಾರ್ಯಕ್ರಮಕ್ಕೆ ಸಾವಿರಾರು ಜನ ಭಕ್ತರು, ಕಳೆದ ಸರಣಿ ಸಾಧಾರಣ ಒಂದು 17,000 ಜನ ಸೇರಿದ್ದಾರೆ. ಈ ಸಾರಿ 30,000 ಜನ ಸೇರುವ ನಿರೀಕ್ಷೆ ಇದೆ. ಎಲ್ಲರೂ ಜಾತ್ರೆಗೆ ಬರಲಿಕ್ಕೆ ಉತ್ಸುಕರಾಗಿದ್ದಾರೆ. ಎಲ್ಲ ಕಡೆ ಆಮಂತ್ರಣ ಪತ್ರಿಕೆಗಳನ್ನು ನಾವು ತಾಲೂಕಿನಾದ್ಯಂತ ಎಲ್ಲ ಕಡೆ ಆಮಂತ್ರಣ ಪತ್ರಿಕೆ ನೀಡಿಯಾಗಿದೆ. ಈ ಲೋಕನಾಡು ಲೋಕನಾಥೇಶ್ವರ ಯಾರಿಗೆ ಈ ಪ್ರದೇಶದ ಜನ ಯಾವುದೇ ದೇಶದಲ್ಲಿದ್ದರೂ, ನಮ್ಮ ಪ್ರಪಂಚದ ಯಾವುದೇ ಭಾಗದಲ್ಲಿದ್ದರೂ ಕಷ್ಟ ಬಂದಾಗ ಲೋಕನಾಡು ಲೋಕನಾಥೇಶ್ವರ ದೇವರನ್ನು ಪ್ರಾರ್ಥನೆ ಮಾಡಿದಲ್ಲಿ ಅವರ ಕಷ್ಟಗಳೆಲ್ಲ ನಿವಾರಣೆಯಾಗಿ ಶಾಂತಿ ಪ್ರಾಪ್ತಿಯಾಗುತ್ತೆ ಅನ್ನುವಂಥದ್ದು ಈ ದೇವಸ್ಥಾನದ ಪ್ರತೀತಿ. ಅದೇ ರೀತಿ ತುಂಬ ಈ ದೇವಸ್ಥಾನದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು ಈಗ ನೀಡಲಿಕ್ಕಿದ್ದಾರೆ. ಗುರುರಾಜ್ ಗುರಿಪಲ್ಲ ಇವರು. ಲೋಕನಾಡು ಲೋಕನಾಥೇಶ್ವರ ದೇವಸ್ಥಾನ ಇದೊಂದು ಇತಿಹಾಸ ಪ್ರಸಿದ್ಧವಾದಂತಹ ಒಂದು ಸತ್ಯನಾಪುರದ ಸತ್ಯದ ಸಿರಿಗಳ ಮೂಲ ಆಲಡೆ ಕ್ಷೇತ್ರ. ನಮಗೆ ತುಳುನಾಡಿಗೆ ಆಲಡೆ ಕ್ಷೇತ್ರ ಅನ್ನೋದು ಬಹಳ ಮುಖ್ಯ. ಎಲ್ಲ ಕುಟುಂಬದವರಿಗೂ ಕೂಡ ಆಲಡೆ ಕ್ಷೇತ್ರ ಬಹಳ ಪ್ರಾಮುಖ್ಯವಾದಂತಹ ಕ್ಷೇತ್ರ. ಅದರಲ್ಲೂ ಕೂಡ ನಮಗೆ ಸಿರಿಗಳ ಮೂಲ ಆಲಡೆ ಅಂದರೆ ಇಲ್ಲಿ ನಮ್ಮ ನಡ್ವಾಲ್ ಕ್ಷೇತ್ರದಲ್ಲಿ ಇನ್ನೊಂದು ಮುಖ್ಯವಾದಂತಹ ಪವಿತ್ರತೆ ಏನು ಅಂತ ಹೇಳಿದರೆ, ಗರ್ಭಗುಡಿಯ ಒಳಗೆ ನಾವು ಸಿರಿ ಮತ್ತು ಕುಮಾರ ಬೆರ್ಮೆರ ಸಾನ್ನಿಧ್ಯವನ್ನು ನಾವು ಅಲ್ಲಿ ನೋಡ್ಬೋದು. ಅದು ಸ್ವಯಂಭೂಲಿಂಗ. ಅಲ್ಲಿ ಸ್ವಯಂಭೂಲಿಂಗ ಸುಮಾರು 800 ವರ್ಷಗಳ ಇತಿಹಾಸ ಇರುವಂಥ ಒಂದು ಪವಿತ್ರವಾದಂತಹ ಕ್ಷೇತ್ರ. ಈ ಕ್ಷೇತ್ರ ಕಳೆದ 12 ವರ್ಷಗಳ ಹಿಂದೆ ಜೀರ್ಣೋದ್ಧಾರವಾಗಿತ್ತು. ಇನ್ನು ಮುಂದಿನ ವರ್ಷ ನಾವು ಜೀರ್ಣೋದ್ಧಾರ ಮಾಡುವಂಥ ಒಂದು ದೊಡ್ಡ ಸಂಕಲ್ಪವನ್ನು ಇಟ್ಕೊಂಡಿದ್ದೇವೆ. ಅದಕ್ಕೋಸ್ಕರ ಈ ವರ್ಷ ಒಂದಷ್ಟು ನಮಗೆ ಈ ಕ್ಷೇತ್ರಕ್ಕೆ ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಮತ್ತು ಚಿಕ್ಕಮಗಳೂರು, ಕೊಡಗು, ಸಕಲೇಶಪುರ, ಹಾಸನ, ಮೈಸೂರು ಜಿಲ್ಲೆಗಳಿಂದ ಕೂಡ ಈ ಸಿರಿ ಜಾತ್ರೋತ್ಸವದ ಸಂದರ್ಭದಲ್ಲಿ ಪ್ರತಿ ವರ್ಷ ಕೂಡ ಬರ್ತಾ ಇದ್ದಾರೆ. ನಿರಂತರವಾಗಿ ಭಕ್ತರು ಬರ್ತಾ ಇದ್ದಾರೆ. ಭಕ್ತರಿಗೆ ಅಲ್ಲಿ ಅವರ ಏನು ಹರಕೆಯನ್ನು ಹೇಳ್ಕೊಳ್ತಾರೆ ಅದೆಲ್ಲವೂ ಕೂಡ ಅದು ದೇವರು ಅವರಿಗೆ ಈಡೇರಿಸ್ತಾರೆ ಅನ್ನುವಂತಹ ನಂಬಿಕೆ ಆ ಭಕ್ತರ ಮೇಲಿದೆ. ಅದಕ್ಕೋಸ್ಕರ ಈ ವರ್ಷ ನಮ್ಮ ಬೆಳ್ತಂಗಡಿ ತಾಲೂಕಿನ ಭಾಳ ಹತ್ತಿರದಲ್ಲಿ, ಬೆಳ್ತಂಗಡಿಯ ಒಂದು 10 ಕಿಲೋಮೀಟರ್ ಒಳಗಿರುವಂತಹ ಕ್ಷೇತ್ರ. ನಾವೆಲ್ಲರೂ ಕೂಡ ಅಲ್ಲಿಗೆ ಹೋಗಬೇಕು. ಎಲ್ಲ ಇಲ್ಲಿ ಪ್ರಪಂಚದಲ್ಲಿರುವಂತಹ ಎಲ್ಲ ಭಗವದ್ಭಕ್ತರು ಕೂಡ ಈ ಒಂದು ಕ್ಷೇತ್ರಕ್ಕೆ ಬರಬೇಕು ಅನ್ನುವಂತಹ ಅಪೇಕ್ಷೆ ನಮ್ಮದು. ಅದಕ್ಕೋಸ್ಕರ ಈ ವರ್ಷ ಜಾತ್ರೋತ್ಸವ ಸಮಿತಿ ಒಂದು ನಾಗೇಶ್ ಕುಮಾರ್ ಗೌಡ ಹಾಗೂ ಜಾತ್ರೋತ್ಸವ ಸಮಿತಿಯ ಗೌರವಾಧ್ಯಕ್ಷರಾದಂತಹ ರಕ್ಷಿ ಶಿವರಾಮ್ರವರ ನೇತೃತ್ವದಲ್ಲಿ ಈ ವರ್ಷ ವಿಭಿನ್ನವಾದಂಥ ಒಂದು ನಮಗೆ ಮಾದರಿಯಾದಂತಹ ಒಂದು ಜಾತ್ರೋತ್ಸವ ನಡಿಬೇಕು ಅನ್ನುವಂಥ ಸಂಕಲ್ಪವನ್ನು ಇಟ್ಕೊಂಡಿದ್ದೇವೆ. ಆ ಸಂಕಲ್ಪದ ಮೂಲಕ ನಾವು ಭಗವದ್ಭಕ್ತರಿಗೆ, ಅಲ್ಲಿ ಬರುವಂತಹ ಭಗವದ್ಭಕ್ತರಿಗೆ ನಿತ್ಯ ಅನ್ನದಾನದ ವ್ಯವಸ್ಥೆ, ಬೆಳಿಗ್ಗೆ ಸಂಜೆ ನಾವು ಫಲಹಾರದ ವ್ಯವಸ್ಥೆ, ನಿರಂತರವಾಗಿ ನಾವು 5 ದಿವಸ ಕೂಡ ಕೊಡುವಂಥ ಒಂದು ನಾವು ಪದ್ಧತಿ ಇದೆ. ಈ ವರ್ಷ ಕೂಡ ಅದನ್ನು ಮುಂದುವರಿಸಿಕೊಂಡು ಹೋಗಬೇಕು ಅನ್ನುವಂಥ ಒಂದು ಸಂಕಲ್ಪವನ್ನು ಇಟ್ಟುಕೊಂಡಿದೆ. ಹಾಗೂ ನಾವು ಇದು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಮೊದಲನೇ ದಿವಸ ನಾವು ಊರವರಿಗೆ ವಿವಿಧ ಮನೋರಂಜನಾ ಕಾರ್ಯಕ್ರಮವನ್ನು ನಾವು ಊರಿನ ಭಗವದ್ಭಕ್ತರಿಗೆ ಇಟ್ಟುಕೊಂಡಿದ್ದೇವೆ. 2ನೇ ದಿವಸ 2ನೇ ತಾರೀಕಿನಂದು ನಾವು ರಸಮಂಜರಿ ಕಾರ್ಯಕ್ರಮ, ಸ್ವಾತಿ ಮೆಲೋಡೀಸ್ ಕಾರ್ಯನವರಿಂದ ಒಂದು ರಸಮಂಜರಿ ಕಾರ್ಯಕ್ರಮ, ಅನಂತರ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆಯುತ್ತಿದೆ. ಆನಂತರ ಚೈತನ್ಯ ಕಲಾವಿದರು ಬೈಲೂರು ಈ ವರ್ಷದ ಒಂದು ಅದ್ಭುತವಾದಂತಹ ನಾಟಕ ರಾಘು ಮಾಸ್ಟರ್ ಅನ್ನುವಂಥ ಒಂದು ನಾಟಕವನ್ನು ನಾವು ಈ ಒಂದು ಜಾತ್ರೋತ್ಸವದಲ್ಲಿ ಇಟ್ಟುಕೊಂಡಿದ್ದೇವೆ.
ಮತ್ತು ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ನಮಗೆ 1ನೇ ತಾರೀಕಿಗೆ ಭಜನಾ ಸಂಕೀರ್ತನೆ ಉದ್ಘಾಟನೆ ಇದೆ. ಅದರಲ್ಲಿ ಮಾನ್ಯ ಶಾಸಕರಾದಂತಹ ಹರೀಶ್ ಪೂಂಜರು ಹಾಗೂ ನಮ್ಮ ಧಾರ್ಮಿಕ ಪರಿಷತ್ ಸದಸ್ಯರಾದಂತಹ ಯೋಗೀಶ್ ಕುಮಾರ್ KS ಹಾಗೂ ಸೌತಡ್ಕ ಕ್ಷೇತ್ರದ ಅಧ್ಯಕ್ಷರಾಗಿರುವಂಥ ಸುಬ್ರಹ್ಮಣ್ಯ ಶಬರಾಯ ಮತ್ತು DCC ಬ್ಯಾಂಕ್ ನಿರ್ದೇಶಕರಾದಂಥ ಕುಶಲಪ್ಪ ಗೌಡ ಹಾಗೂ ಇನ್ನಿತರ ಒಂದಷ್ಟು ಜನ ನಾವು ಗೌರವಾನ್ವಿತ ಮುಖ್ಯ ಅತಿಥಿಗಳನ್ನು ನಾವು ಆ ದಿನ ಭಜನಾ ಸಂಕೀರ್ತನ ಉದ್ಘಾಟನೆ ಕರೆದಿದ್ದೇವೆ. ಹಾಗೂ 2ನೇ ತಾರೀಕು ಧಾರ್ಮಿಕ ಸಭಾ ಕಾರ್ಯಕ್ರಮ ಇದೆ. ಅದಕ್ಕೆ ಪರಮಪೂಜ್ಯ ಮಹಾಲಕ್ಷ್ಮಿ ಕ್ಷೇತ್ರ ಧಾಮ ಇದರ ಪೀಠಾಧೀಶರಾದಂತಹ ಪರಮಪೂಜ್ಯ ಶ್ರೀ 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 ಮೋಹನದಾಸ ಪರಮಹಂಸ ಸ್ವಾಮೀಜಿಗಳು ಆಗಮಿಸ್ತಾ ಇದ್ದಾರೆ. ಅವರಿಗೆ ಒಂದು ವಿಶಿಷ್ಟವಾದಂತಹ ಒಂದು ಭಕ್ತಿ ಇದೆ ಈ ಕ್ಷೇತ್ರದ ಮೇಲೆ. ನಾವು ಇಲ್ಲಿಗೆ ಬಂದು ಅವರು ನಿರಂತರವಾಗಿ ನಮಗೆ ಬಂದು ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ. ಕಳೆದ 2-3 ವರ್ಷಗಳ ಹಿಂದೆ ಕೂಡ ನಮ್ಮ ಕ್ಷೇತ್ರಕ್ಕೆ ಬಂದಿದ್ದಾರೆ. ಈ ವರ್ಷ ಕೂಡ ಬರ್ತಾರೆ ಅನ್ನುವಂಥ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಹಾಗೂ ಈ ಕಾರ್ಯಕ್ರಮದಲ್ಲಿ ನಮಗೆ ಶರತ್ ಕೃಷ್ಣ ಪಡ್ವೆಟ್ನೆಯರು ಉಜಿರೆಯ ಅನುವಂಶೀಯ ಆಡಳಿತ ಮುಕ್ತೇಶ್ವರರು ಹಾಗೂ ಆರಿಕೋಡಿ ಕ್ಷೇತ್ರದ ಧರ್ಮದರ್ಶಿಗಳಾಗಿರುವಂತಹ ಹರೀಶ್ ಆರಿಕೋಡಿ ಮತ್ತು SKDIDPಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದಂಥ ಅನಿಲ್ ಕುಮಾರ್ SS ಮತ್ತು ಎಕ್ಸೆಲ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾಗಿರುವಂತಹ ಸುಮಂತ್ ಕುಮಾರ್ ಜೈನ್, ಶ್ರೀ ಕ್ಷೇತ್ರ ಸುಬ್ರಹ್ಮಣ್ಯದ ಅಧ್ಯಕ್ಷರಾಗಿರುವಂಥ ಹರೀಶ್ ಇಂಜಾಡಿ ಮತ್ತು ಕೈಗಾರಿಕೋದ್ಯಮಗಳು ಸಂಸ್ಥಾಪಕರು ಅಶ್ವಥ್ ಹೆಗ್ಡೆ ಫೌಂಡೇಶನ್ ಬಳೆಂಜ ಇದರ ಮುಖ್ಯಸ್ಥರಾದಂಥ ಅಶ್ವಥ್ ಹೆಗ್ಡೆ ಬಳೆಂಜ ಹಾಗೂ ಗುರುವನ್ಕೆರೆ NET ಗ್ರೂಪ್ಸ್ನ ಅಧ್ಯಕ್ಷರಾದಂಥ ಸಜಿ PR, ಸುವರ್ಣ ಸಾಂಸ್ಕೃತಿಕ ಪ್ರತಿಷ್ಠಾನ ಬೆಳ್ತಂಗಡಿ ಇದರ ಅಧ್ಯಕ್ಷರಾಗಿರುವಂಥ ಸಂಪತ್ ಬಿ ಸುವರ್ಣ, ಕಾಲಭೈರವೇಶ್ವರ ಒಕ್ಕಲಿಗ ಕ್ರೆಡಿಟ್ ಸೌಹಾರ್ದ ಸಹಕಾರ ಸಂಘದ ಅಧ್ಯಕ್ಷರಾಗಿರುವಂತಹ ರಂಜನ್ ಜಿ ಗೌಡ, ಲಕ್ಷ್ಮಿ ಇಂಡಸ್ಟ್ರೀಸ್ನ ಮಾಲಕರಾಗಿರುವಂತಹ ಮೋಹನ್ ಕುಮಾರ್ ಹಾಗೂ ಬೆನಕ ಹೆಲ್ತ್ ಸೆಂಟರ್ನ ಆಡಳಿತ ನಿರ್ದೇಶಕರಾಗಿರುವಂಥ ಡಾಕ್ಟರ್ ಗೋಪಾಲ್ ಕೃಷ್ಣ ಭಟ್, ಸಂಧ್ಯಾ ಟ್ರೇಡರ್ಸ್ನ ಮಾಲಕರಾದಂಥ ರಾಜೇಶ್ ಪೈ ಹಾಗೂ ಅಲ್ಲಿ ಪಿಲಿಚಾಮುಂಡಿ ರಕ್ತೇಶ್ವರಿ ಕೊಡಮಣ್ತಾಯಿ ದೇವಸ್ಥಾನದ ಆಡಳಿತ ಮುಖ್ಯಸ್ಥರಾಗಿರುವಂತಹ ಸುನಿಲ್ ಸಂಪಿಗೆತಾಯ, ಅಭಿನಂದನ್ ಹರೀಶ್ ಕುಮಾರ್ ಹಾಗೂ ಗೆಜ್ಜೆಗಿರಿ ಕ್ಷೇತ್ರದ ಅಧ್ಯಕ್ಷರಾಗಿರುವಂತಹ ರವಿ ಪೂಜಾರಿ ಚಿಲಿಂಬಿ ಹಾಗೂ CA ಬ್ಯಾಂಕ್ ಪೆರಾಡಿ ಅಧ್ಯಕ್ಷರಾಗಿ ಸತೀಶ್ K ಕಾಶಿಪಟ್ನ ಹಾಗೂ ಕಡಮಾಜೆ ಫಾರ್ಮ್ಸ್ನ ವರ್ಷದ ಕನ್ನಡಿಗ ಪ್ರಶಸ್ತಿ ಪುರಸ್ಕೃತರಾಗಿರುವಂತಹ ದೇವಿ ಪ್ರಸಾದ್ ಗೌಡ, ಹಳ್ಳಿಮನೆ ಪ್ರವೀಣ್ ಹಾಗೂ ಒಂದಷ್ಟು ಜನ ಧಾರ್ಮಿಕ, ಸಾಮಾಜಿಕ, ರಾಜಕೀಯ ಕ್ಷೇತ್ರದ ಮುಖಂಡರುಗಳು ಈ ಒಂದು ಜಾತ್ರೋತ್ಸವದಲ್ಲಿ ಆಗಮಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಎಲ್ಲ ಪರ ಊರಿನ ಎಲ್ಲ ಭಗವದ್ಭಕ್ತರನ್ನು ಕೂಡ ಈ ಜಾತ್ರೋತ್ಸವಕ್ಕೆ ನಾವು ಪ್ರೀತಿಯಿಂದ ವ್ಯವಸ್ಥಾಪನಾ ಸಮಿತಿ ಹಾಗೂ ಜಾತ್ರೋತ್ಸವ ಸಮಿತಿಯ ಪರವಾಗಿ ನಾವು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಮತ್ತು ಮುಂದಿನ ದಿನಗಳಲ್ಲಿ ಇದು ಅಭಿವೃದ್ಧಿ ಕಾರ್ಯಕ್ರಮಗಳು ಅಲ್ಲಿ ತುಂಬ ನಡೀಲಿಕ್ಕಿದೆ. ಒಂದನೇದಾಗಿ ನಾಗದೇವರ ಕಟ್ಟೆ ಹೊಸದಾಗಿ ನಿರ್ಮಾಣ ಮಾಡಲಿಕ್ಕಿದೆ ಹಾಗೂ ರಕ್ತೇಶ್ವರಿ ದೈವಸ್ಥಾನ ಒಂದು ಪುನರ್ನಿರ್ಮಾಣ ಆಗಲಿಕ್ಕಿದೆ. ಮತ್ತು ಸೇಮಕಲ್ಲ, ಪಂಜುರ್ಲಿ, ಮೈಸಿಂತಾಯ ಮತ್ತು ದೈವಗಳ ದೈವಸ್ಥಾನ ಪುನರ್ನಿರ್ಮಾಣ ಆಗಲಿಕ್ಕಿದೆ. ಮತ್ತು ನೂತನ ಧ್ವಜಸ್ತಂಭ ನಿರ್ಮಾಣ ಕಾರ್ಯವನ್ನು ಕೈಗೆತ್ತಿಕೊಳ್ಳಬೇಕಂತ ಚಿಂತನೆ ಮುಖಾಂತರ ತಿಳಿದು ಬಂದಿದೆ. ಮತ್ತು ಅಶ್ವತ್ಥ ಕಟ್ಟೆ ಪುನರ್ನಿರ್ಮಾಣ ನಡೀಲಿಕ್ಕಿದೆ ಹಾಗೂ ಸಮುದಾಯ ಭವನ ನಿರ್ಮಾಣ ಕಾಮಗಾರಿಯು ಅಲ್ಲಿ ಮುಂದಕ್ಕೆ ನಡಿಬೇಕಾದಂಥ ಅನಿವಾರ್ಯತೆ ಇದೆ. ಹಾಗೂ ಅಲ್ಲಿ ನ್ಯಾಷನಲ್ ಹೈವೇಯಿಂದ ನೇರವಾಗಿ ದೇವಸ್ಥಾನಕ್ಕೆ ಬರಲಿಕ್ಕೆ ಒಂದು 100-150 ಮೀಟರ್ ಇರುವಂಥದ್ದು. ಆ ಪ್ರದೇಶಕ್ಕೆ ಸೇತುವೆ ಸಹಿತ ಕಿಂಡಿ ಅಣೆಕಟ್ಟು ಮತ್ತು ತಡೆಗೋಡೆ ನಿರ್ಮಾಣ ದೇವಸ್ಥಾನಕ್ಕೆ ತುಂಬ ಅನಿವಾರ್ಯತೆ ಇರೋದ್ರಿಂದ ಆ ಬೇಡಿಕೆಯನ್ನು ಸಲ್ಲಿಸಿದ್ದೇವೆ. ಅದು ಮುಂದಿನ ದಿನಗಳಲ್ಲಿ ಕಾರ್ಯೋನ್ಮುಖರಾಗಲಿಕ್ಕೆ ನಾವು ಯಶಸ್ವಿಯಾಗಿ ಕಾರ್ಯೋನ್ಮುಖರಾಗಲಿಕ್ಕೆ ಹೆಜ್ಜೆ ಇಡ್ತಿದ್ದೇವೆ. ಇದಿಷ್ಟೆಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳು ಮುಂದಿನ ದಿನಗಳಲ್ಲಿ ಅಲ್ಲಿ ನಡಿಬೇಕಾದಿದೆ. ಅದಕ್ಕೋಸ್ಕರನೂ ನಾವು ಹೆಚ್ಚಿನ ಜನರಲ್ಲಿ ಇದರ ಬಗ್ಗೆ ಮಾಹಿತಿಯನ್ನು ನೀಡ್ತಿದ್ದೇವೆ. ಹಾಗೆ ಎಲ್ಲರೂ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಈ ದೇವಸ್ಥಾನಕ್ಕೆ, ಈ ಕಾರ್ಯಕ್ರಮಕ್ಕೆ ಜನಗಳು ಭಾಗಿಯಾಗಿ ಲೋಕನಾಡು ಲೋಕನಾಥೇಶ್ವರ ದೇವಸ್ಥಾನ ನಿಡಿಗಲ್ ಇದರ ಪ್ರಸಾದವನ್ನು ಸ್ವೀಕರಿಸಿ ಎಲ್ಲರೂ ಜನರು ಇದರ ಒಂದು ಕಾರ್ಣಿಕದ ಶಕ್ತಿಯನ್ನು ಪಡ್ಕೊಳ್ಬೇಕು. ಆ ಮುಖಾಂತರ ಇಡೀ ಪ್ರಪಂಚದ ಜನರಿಗೆ ಶಾಂತಿ ನೆಮ್ಮದಿಯ ವಾತಾವರಣ ನಿರ್ಮಾಣ ಆಗಬೇಕು ಅನ್ನುವಂಥ ಮೂಲಕ ತಿಳಿಸ್ತಾ ಎಲ್ಲರಿಗೂ ವಂದಿಸ್ತಿದ್ದೇನೆ. ನಮಸ್ಕಾರ. ಧನ್ಯವಾದ. ಕೇಂದ್ರದಲ್ಲ ಕೋಳಿ ಅಂಕ ಕಾನೂನು ಪ್ರಕಾರ ಕಾನೂನು ಬಾಹಿರ ಕಾನೂನು ರೀತಿಯಲ್ಲಿ ನಾವು ಮಾಡಬೇಕಾದಂಥ ಅನಿವಾರ್ಯತೆಯಲ್ಲಿದ್ದೇವೆ.
ನಾವು ಭಕ್ತರ ನಂಬಿಕೆ ಮತ್ತು ಕಾನೂನು ಎರಡು ಕೂಡ ನಾವು ಒಂದು ಎರಡನ್ನು ಪಾಲಿಸಬೇಕಾಗ್ತದೆ. ಹೊಂದಾಣಿಕೆಯ ಮೂಲಕ ಹೋಗಬೇಕಾದಂಥ ಅನಿವಾರ್ಯತೆಯಲ್ಲಿದ್ದೇವೆ. ಅದಕ್ಕೋಸ್ಕರ ಹಾಂ ದಕ್ಷಿಣ ಕನ್ನಡ ಸಾಂಪ್ರದಾಯಿಕ ಯಾರು ಮಾಡೋರಿದ್ರೆ ಅವ್ರು ಮಾಡ್ತಾರೆ. ಗೋಲಿ ಅಂಕ ಅಂತೇಳಿ ನಾವು ಮಾಡಲಿಕ್ಕೆ ಇಲ್ಲ, ಸಂಪ್ರದಾಯವನ್ನು ಮಾಡ್ತಾರೆ, ಬಿಟ್ಟು ಗೋಲಿ ಅಂಕ ಮಾಡೋದಿಲ್ಲ. ಅಂತ ಹೇಳಿದರೆ ಗೂಂಟ ಹೊಡೆಯುವಂಥದ್ದು ಅಲ್ಲಿ ನಡೆಯುವಂಥ ಗೂಂಟ ಹೊಡೆಯುವಂಥ ಒಂದು ಇದಿದೆ. ನಮ್ಮದು ಗೂಂಟ ಹೊಡೆದು ಕೋಲಿ ಅಂಕ ಒಂದೆರಡು ಶಾಸ್ತ್ರಬದ್ಧವಾಗಿ ನಡೆಸುವಂಥ ಕಾರ್ಯಕ್ರಮ ಇದೆ. ಆ ಶಾಸ್ತ್ರವನ್ನು ಮಾಡ್ತಾರೆ. ಶಾಸ್ತ್ರಬದ್ಧವಾದ ಕಾರ್ಯಕ್ರಮವನ್ನು ಮಾಡ್ತಾರೆ. ಆದರೆ ಊರ ಪ್ರೇಕ್ಷಕರು ಹಾಗೆ ಹೊರವರ ಪ್ರೇಕ್ಷಕರನ್ನೆಲ್ಲ ಪ್ರಶ್ನೆ ಇದೆ ನಿಮಗೆ, ಹೇಗೆ ಅಂತ ಹೇಳಿದರೆ ಊರಲ್ಲಿ ಕೋಲಿ ಕಟ್ಟ ಮಾಡ್ತೀರಾ ಹೇಗೆ ಅಂತ. ಆದರೆ ಸರ್ಕಾರದ ಮತ್ತು ಈ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಅಧಿಕಾರಿಯ ನೇರ ಏನು ಪ್ರಶ್ನೆ ಇದೆ ಅಂತ ಹೇಳಿದರೆ ಯಾವ ಊರಲ್ಲೂ ಮಾಡಲಿಕ್ಕೆ ಬಿಡಲಿಲ್ಲ. ಹಾಗಾಗಿ ನಮ್ಮ ಊರಲ್ಲೂ ಮಾಡಲಿಕ್ಕೆ ಬಿಡ್ತಾರೆ ಬಿಡೋದಿಲ್ಲ ಅಂತ ಹೇಳುವಂಥದ್ದೊಂದು ಇಲ್ಲ ಇಲ್ಲ, ಗೋಲಿ ಅಂಕ ಅಂತೇಳಿ ಮಾಡೋದಿಲ್ಲ, ಅದು ಸ್ಪಷ್ಟ. ಮುಂದೆ ಹಾಂ ಹೌದು, ಹಾಂ. ಅದು ದೇವಸ್ಥಾನದ ದೇವಸ್ಥಾನದ ಮುಂಭಾಗ ಬರ್ತದೆ. ಮುಂಭಾಗ ಪೂರ್ವ ಭಾಗಕ್ಕೆ, ದೇವಸ್ಥಾನದ ಎದುರಿಗೆ. ಹೌದು, ಜಗಗಳಿಂದ ಹೌದು. ಮತ್ತು ಅದು ತಡೆಗೋಡೆನೂ ಅವಶ್ಯಕತೆ ಇದೆ. ಅದು ಮಣ್ಣು ಕೊಚ್ಚಿ ಹೋಗ್ತಾ ಉಂಟು ಈಗ ದೇವಸ್ಥಾನ ಕಡೆಯಿಂದ. ಅದನ್ನು ನಾವು ಬೇಡಿಕೆ ಇಟ್ಟಿದ್ದೇವೆ. ಧನ್ಯವಾದ. ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಆಗಮಿಸಿದಂಥ ಎಲ್ಲ ತಾಲೂಕಿನ ಪಾಂಡುರಂಗ ಮರಾಠೆ ಹಡೀಲು ಅಧ್ಯಕ್ಷರು ಪ್ರಧಾನ ಸಂಚಾಲಕರು ಜಾತ್ರೋತ್ಸವ ಸಮಿತಿ ಈ ವರ್ಷ ಪಾಂಡುರಂಗ ಮರಾಠೆ ಹಡೀಲು. ಅದರಲ್ಲಿ ಯಶೋಧರ ಗೌಡ ಕೊಟ್ಟೂರು, ಅದು ಕೂಡ ಮೆನ್ಷನ್ ಆಗಲಿಲ್ಲ. ಒಂದು ಪತ್ರಿಕಾಗೋಷ್ಠಿಯಲ್ಲಿ ಆಗಮಿಸುವಂತಹ ಎಲ್ಲ ತಾಲೂಕಿನ ಪತ್ರಿಕಾ ಮಾಧ್ಯಮದವರಿಗೆ ಹಾಗೂ ದೃಶ್ಯ ಮಾಧ್ಯಮದವರಿಗೆ ಎಲ್ಲರಿಗೂ ಕೂಡ ಜಾತ್ರೋತ್ಸವ ಸಮಿತಿ ಹಾಗೂ ವ್ಯವಸ್ಥಾಪನಾ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೂ ಆಗಮಿಸಿರುವಂತಹ ಎಲ್ಲ ನಮ್ಮ ಜಾತ್ರಾ ಸಮಿತಿಯ ಅಧ್ಯಕ್ಷರು ಹಾಗೂ ಪ್ರಧಾನ ಸಂಚಾಲಕರು, ವ್ಯವಸ್ಥಾಪನಾ ಸದಸ್ಯ ಎಲ್ಲ ಸದಸ್ಯರಿಗೂ ಕೂಡ ಒಂದೇ ಮಾತಿನಲ್ಲಿ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ.